ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಪ್ರಗತಿ ಬಂಧು ಸ್ವಸಹಾಯ ಸಂಘ ಗ್ರಾಮ ಪಂಚಾಯತ್ ಬಿದರೆ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಶ್ರೀ ವೀರಭದ್ರ ಸ್ವಾಮಿಗೆ ಮಹಾರುದ್ರಾಭಿಷೇಕ ಮತ್ತು ಬಿಲ್ವಾರ್ಚನೆ ಹಾಗೂ ಧಾರ್ಮಿಕ ಸಭೆ ಕಾರ್ಯಕ್ರಮ ಗುಬ್ಬಿ ತಾಲೂಕಿನ ಬಿದರೆ ಗ್ರಾಮದಲ್ಲಿ ಜರುಗಿತು. ಬೆಳ್ಳಾವಿ ಶ್ರೀ ಕ್ಷೇತ್ರ ಕಾರದ ಮಠದ ಶ್ರೀ ಕಾರದ ವೀರಬಸವ ಮಹಾಸ್ವಾಮೀಜಿ ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಮೂಲಕ ಧಾರ್ಮಿಕ ಸಭೆಗೆ ಚಾಲನೆ ನೀಡಿದರು. ಈ ವೇಳೆಯಲ್ಲಿ ಮಾತನಾಡಿದ ಶ್ರೀಗಳು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಹಲವು ಧಾರ್ಮಿಕ ಕಾರ್ಯಕ್ರಮ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ನಡೆಸುವ ಮೂಲಕ ಸಮಾಜದ ಒಳಿತಿಗಾಗಿ ಶ್ರಮಿಸುತ್ತಿರುವುದು ಒಳ್ಳೆಯ ಸಂಗತಿ ಎಂದು ಹೇಳಿದರು. ಪ್ರಗತಿ ಬಂಧು ಯೋಜನೆಯಡಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗುವ ನಿಟ್ಟಿನಲ್ಲಿ ಸ್ವಸಹಾಯ ಸಂಘಗಳ ರಚನೆ ಕಾರ್ಯಕ್ರಮಗಳು ಇಂದು ರಾಜ್ಯಾದ್ಯಂತ ಉತ್ತಮ ಬೆಳವಣಿಗೆ ದಾರಿಯಾಗಿದೆ. ಶ್ರೀ ಕ್ಷೇತ್ರ ಸೇವೆ ಸದಾ ಜನತೆಗೆ ದೊರೆಯಲಿ ಎಂದು ಆಶೀರ್ವದಿಸಿದರು. ಜಿಲ್ಲಾ ನಿರ್ದೇಶಕಿ ದಯಾಶೀಲ ಮಾತನಾಡಿ, ಧಾರ್ಮಿಕ ಕಾರ್ಯಗಳು ಯಶಸ್ವಿಗೆ ಗ್ರಾಮಸ್ಥರು ಹಾಗೂ ಪ್ರಗತಿ ಬಂಧುಗಳ ಸಹಕಾರ ಅಗತ್ಯವಿದೆ. ಇಂದು ಬಿದರೆ ಗ್ರಾಮದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಸಭೆಗೆ ಯಶಸ್ವಿಯಾಗಿ ಜರುಗಲು ನಿಮ್ಮ ಶ್ರದ್ಧೆ ಭಕ್ತಿ ಕಾರಣವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ರಘುನಾಥ್ ಮಾತನಾಡಿ, ಸ್ವಸಹಾಯ ಸಂಘಗಳು ಇಂದು ಅಭಿವೃದ್ಧಿಯತ್ತ ಸಾಗುತ್ತಿದೆ. ಇದಕ್ಕೆ ಮೂಲ ಕಾರಣವೆಂದರೆ ಸಂಘಗಳಿಗೆ ಬ್ಯಾಂಕುಗಳು ನೀಡುವ ಸಾಲವನ್ನು ಸಮಯಕ್ಕೆ ಸರಿಯಾಗಿ ಮರುಪಾವತಿ ಮಾಡಿ ಬ್ಯಾಂಕಿನ ಅಧಿಕಾರಿಗಳು ಪುನಃ ಸಾಲ ವಿತರಣೆಗೆ ಮುಂದಾಗುತ್ತಾರೆ. ಅದರಂತೆ ಇಂದು ಸ್ವಸಹಾಯ ಸಂಘಗಳು ಉತ್ತಮ ಮಟ್ಟದಲ್ಲಿ ವ್ಯವಹಾರ ಮಾಡುತ್ತಿರುವುದು ಸಂತಸದ ಸಂಗತಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಗ್ರಾಮೀಣ ಭಾಗದ ಜನತೆಯ ಅಭಿವೃದ್ಧಿಗೆ ಒಕ್ಕೂಟಗಳು, ಸ್ವಸಹಾಯ ಸಂಘ, ಪ್ರಗತಿ ಬಂಧು ಗುಂಪುಗಳಿಗೆ ಸಾಲ ಸೌಲಭ್ಯ ನೀಡುವ ಮೂಲಕ ಗ್ರಾಮೀಣ ಭಾಗದ ಜನತೆಗೆ ಸಾಕಷ್ಟು ಯೋಜನೆ ಸೇವೆ ನೀಡುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಹರೀಶ್, ಬಿದರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮಹಾಲಕ್ಷ್ಮಿ, ಹಿರಿಯ ಮುಖಂಡ ಸಿದ್ದರಾಮಯ್ಯ, ಒಕ್ಕೂಟ ಅಧ್ಯಕ್ಷರು, ಪದಾಧಿಕಾರಿಗಳು, ಮೇಲ್ವಿಚಾರಕರು, ಬಿದರೆ ಗ್ರಾಮಸ್ಥರು ಹಾಜರಿದ್ದರು. ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಶ್ರೀ ಮಂಜುನಾಥ ಸ್ವಾಮಿ, ಶ್ರೀ ವೀರಭದ್ರ ಸ್ವಾಮಿಗೆ ರುದ್ರಾಭಿಷೇಕ, ಬಿಲ್ವಾರ್ಚನೆ, ಧಾರ್ಮಿಕ ಸಮಾರಂಭ. ಈ ಧಾರ್ಮಿಕ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕೊಂಡಿರುವ ಶ್ರೀಮತಿ ಮಹಾಲಕ್ಷ್ಮಿ ಅವರೇ, ಮುಖ್ಯ ಅತಿಥಿಗಳಾಗಿ ಅತ್ಯಂತ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಬಗ್ಗೆ ಸುಂದರವಾಗಿ ಮಾತನಾಡಿ ನಿಮಗೆಲ್ಲರಿಗೂ ತಿಳುವಳಿಕೆ ನುಡಿಗಳನ್ನಾಡಿರುವ ಶ್ರೀಮತಿ ದಯಾಶೀಲರವರೇ, ಈ ಕಾರ್ಯಕ್ರಮದಲ್ಲಿ ಹಲವಾರು ಯೋಜನೆಗಳನ್ನ ತಿಳಿಸಿಕೊಟ್ಟಿರುವ ರಘುನಾಥ್ರವರೇ, ಶ್ರೀ ವೀರಭದ್ರೇಶ್ವರ ಸೇವಾ ಸಮಿತಿಯ ಎಲ್ಲ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರುಗಳೇ, ಈ ಕಾರ್ಯಕ್ರಮದ ಯೋಜನಾಧಿಕಾರಿಯಾಗಿರ್ತಕ್ಕಂಥ ಹರೀಶ್ ರವರೇ ಹಾಗೂ ಪದಾಧಿಕಾರಿಗಳಾಗಿರ್ತಕ್ಕಂಥ ಲತಾರವರೇ, ಎಲ್ಲ ತಾಯಂದ್ರೆ, ಎಲ್ಲ ಹಿರಿಯರೇ, ನಮಗೂ ನಿಮಗೆಲ್ಲರಿಗೂ ಭಗವಂತ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಂತ ಬೇಡಿಕೊಳ್ತಾ, ಸಮಯ ಎಷ್ಟಾಗಿದೆ ಈಗ? 1:15. ನಿಮ್ಗೆಲ್ಲರಿಗೂ ದಯಾಶೀಲ ಮೇಡಮ್ ಹೇಳ್ಬಿಟ್ಟಿದ್ದಾರೆ. ಬೆಳಗ್ಗೆ ಎಷ್ಟು ಜನ ಊಟ ಮಾಡಿದಿರೋ ಗೊತ್ತಿಲ್ಲ, ಇನ್ನು ಎಷ್ಟು ಜನ ಮಾಡಿ ಕೂತಿದ್ದೀರಿ ಅಂತ ಗೊತ್ತಿಲ್ಲ. ಬೇಗ ಮುಗಿಸ್ತೀನಿ ಅಂತ ಅವರೇ ಹೇಳಿದ್ರು. ನಮ್ಮ ರಘುನಾಥ್ ಅವರು ಹಲವಾರು ಯೋಜನೆಗಳನ್ನ ಮಾತನಾಡಿದ್ರು. ದೇವಸ್ಥಾನ ಟ್ರಸ್ಟಿ ಮೌನತಿ ಸಮ್ಮತಿ ಲಕ್ಷಣಂ ಅಂತ ಅವರು ಹೇಳ್ಬಿಟ್ರು. ಈಗ ನನ್ನ ಪರಿಸ್ಥಿತಿ ಏನು? ಆ ರೆಕಾರ್ಡ್ ತಗೊಂಬ, ಈ ರೆಕಾರ್ಡ್ ತಗೊಂಬ, ಅದು ಸರಿ ಇಲ್ಲ, ಈ ಸರಿ ಏನೋ ಒಂದು ಹೇಳಿ ಸಾಕಾಗೋಗ್ಬಿಡ್ತೇವೆ ಸಾಲ ತಗೋಬೇಕಾರೆ. ನೀವು ಹೋಗಿ ಬ್ಯಾಂಕ್ಗಳಿಗೆ ಹೋಗಿ, ಮಹಿಳೆಯರು ಹೋಗಿ ಸಾಲ ಬೇಕು ಅಂದ್ರೆ ಬರೀ ನಿಮ್ಮನ್ನ ಏನು ಒಡವೆ ವಸ್ತು ಜಮೀನು ಏನು ಕೇಳಲ್ಲ. ಅವರು ಏನ್ ಕೇಳ್ತಾರೆ? ನಿಮ್ಮನ್ನ ಪುಸ್ತಕ ತಗೊಂಬರ್ರಮ್ಮ ಅಂತಾರೆ. ಏನು ಬರೀ ಪುಸ್ತಕನೇ ನಿಮ್ಮ ಆಸ್ತಿ. ಆ ಪುಸ್ತಕ ತಗೊಂಡೋಗಿ ಕೊಟ್ರೆ ಅವ್ರು ನೋಡ್ತಾರೆ, ಬ್ಯಾಂಕ್ ಮ್ಯಾನೇಜರ್ ಅವರೆಲ್ಲ ನೋಡ್ತಾರೆ, ಈ ಸಂಘ ತುಂಬಾ ಚೆನ್ನಾಗಿದೆ ಕಣ್ರಿ, ಕೊಡ್ರಿ ಇವ್ರಿಗೊಂದು 2 ಲಕ್ಷ ಸಾಲ.
ಕೊಡ್ರಿ ಒಂದು 3 ಲಕ್ಷ ಸಾಲ ಅಂತೇಳಿ ನಿಮ್ಗೆ ಆರಾಮಾಗಿ ಸಾಲ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಿದ್ದಾರೆ ಅಂದ್ರೆ ನೀವು ಮರುಪಾವತಿ 95% ಇಡೀ ದೇಶದಲ್ಲಿ, ರಾಜ್ಯದಲ್ಲಿ 95ಕ್ಕಿಂತ ಹೆಚ್ಚು % ಸಾಲವನ್ನು ಮರುಪಾವತಿ ಮಾಡ್ತಿರೋದು ಸ್ವಸಹಾಯ ಸಂಘ. ಸುಮಾರು 600 ಕೋಟಿ ವ್ಯವಹಾರವನ್ನು ಇವತ್ತು ಕರ್ನಾಟಕದಲ್ಲಿ ಸ್ವಸಹಾಯ ಸಂಘಗಳು ಮಾಡ್ತಾ ಇದೆ. ಇದು ಮಹಿಳೆಯರು ಉಳಿಸ್ಕೊಂಡಿರೋ ನಂಬಿಕೆ. ಅದರಿಂದ ಸ್ವಸಹಾಯ ಸಂಘಗಳಿಗೆ ಸಾಮಾಜಿಕ ಸೇರ್ಪಡೆ ಅಂತ ಹೇಳ್ತೀವಿ ನಾವು. ಅಂದ್ರೆ ಪ್ರತಿಯೊಂದು ಬಡ ಕುಟುಂಬ, ಯಾವುದೇ ಹಳ್ಳಿಲಿರ್ತಕ್ಕಂಥ ಪ್ರತಿಯೊಂದು ಬಡ ಕುಟುಂಬ ಯಾವ್ದಾರ ಒಂದು ಸಂಘಕ್ಕೆ ಸೇರ್ಕೊಳ್ಳಿ, ನಾನು ಇಂಥ ಸಂಘಕ್ಕೆ ಸೇರ್ಕೋಬೇಕು ಅಂತ ಹೇಳೋದು. ಬಾಹುಬಲಿಯ ಪ್ರತಿಷ್ಠಾಪನೆಯ ಸವಿನೆನಪಿಗಾಗಿ 1982ರಲ್ಲಿ ಪೂಜ್ಯರು ಸ್ಥಾಪಿಸಿದ ಗ್ರಾಮಾಭಿವೃದ್ಧಿ ಯೋಜನೆಯು ಪ್ರಸ್ತುತ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಲಕ್ಷಾಂತರ ಕುಟುಂಬಗಳಿಗೆ ಬೆಳಕಾಗಿದೆ. 2011ರಲ್ಲಿ ಕಲ್ಪತರುನಾಡು ತುಮಕೂರು ಜಿಲ್ಲೆಗೆ ಪಾದಾರ್ಪಣೆ ಮಾಡಲಾಯಿತು. ಯೋಜನೆಯು ಗ್ರಾಮಗಳ ಅಭಿವೃದ್ಧಿ, ಕುಟುಂಬದ ಅಭಿವೃದ್ಧಿಗೋಸ್ಕರ ಗುಬ್ಬಿ ತಾಲೂಕಿನಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದೆ, ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ನಮ್ಮ ಬಿದರೆ ವಲಯದಲ್ಲಿ 10 ಕಾರ್ಯಕ್ಷೇತ್ರಗಳಿವೆ. ಒಟ್ಟು 52 ಗ್ರಾಮಗಳಲ್ಲಿ 361 ಸ್ವಸಹಾಯ ಮತ್ತು ಪ್ರಗತಿ ಬಂಧು ಸಂಘಗಳಿದ್ದು 2700 ಪಾಲುದಾರ ಕುಟುಂಬದ ಸದಸ್ಯರಿದ್ದಾರೆ. ಇದುವರೆಗೂ ಸಂಗ್ರಹಿಸಲಾದ ಉಳಿತಾಯ 1,26,00,000 ಮೊತ್ತವಿರುತ್ತದೆ. ಕೃಷಿ ಚಟುವಟಿಕೆ, ಸ್ವಉದ್ಯೋಗ, ಮೂಲಸೌಕರ್ಯದ ಕುಟುಂಬದ ಅಭಿವೃದ್ಧಿಗಾಗಿ 40,60,00,000 ಪ್ರಗತಿ ನಿಧಿಯನ್ನು ಯೂನಿಯನ್ ಬ್ಯಾಂಕ್ನಿಂದ ಪಾಲುದಾರ ಕುಟುಂಬಗಳಿಗೆ ವಿತರಿಸಲಾಗಿದೆ. ಕೋವಿಡ್ ಸಂದರ್ಭದಲ್ಲಿ ಸದಸ್ಯರಿಗೆ ಉಪಯುಕ್ತವಾಗುವಂತೆ ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿದ ಸಂಘಗಳಿಗೆ 1,10,00,000 ಮೊತ್ತದ ಲಾಭಾಂಶವನ್ನು ಸದಸ್ಯರಿಗೆ ವಿತರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅಸಹಾಯಕ ಕುಟುಂಬವನ್ನು ಗುರುತಿಸಿ ಆಹಾರ ಸಾಮಗ್ರಿ, ದಿನಬಳಕೆ ಮಾಡುವಂತಹ ವಸ್ತುಗಳನ್ನು ನೀಡಲಾಗಿದೆ. ವಲಯದಲ್ಲಿ ಪ್ರತಿ ಮಾಸಿಕವಾಗಿ 8 ಮಂದಿ ಅಸಹಾಯಕ ಕುಟುಂಬದವರಿಗೆ 1,000 ರೂಪಾಯಿಯಂತೆ ಮಾಸಾಸನವನ್ನು ವಿತರಣೆ ಮಾಡಲಾಗುತ್ತಿದೆ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.